ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಅಧೀನದ ಕಸ್ತೂರ್ಬಾ ಮೆಡಿಕಲ್ ಕಾಲೇಜು ಮಂಗಳೂರು ವತಿಯಿಂದ ಇಮ್ಯಾಜಿನ್ 2025 ರಾಷ್ಟ್ರೀಯ ರೇಡಿಯೋಗ್ರಾಫರ್ಸ್ ಮತ್ತು ಇಮೇಜಿಂಗ್ ಟೆಕ್ನಾಲಜಿಸ್ಟ್ ಸಮ್ಮೇಳನ ಅಕ್ಟೋಬರ್ 31ರಿಂದ ನವೆಂಬರ್ 2ರವರೆಗೆ ನಗರದ ಡಾಕ್ಟರ್ ಟಿಎಂಎ ಪೈ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ ಅಂತ ಆಯೋಜನಾ ಕಾರ್ಯದರ್ಶಿ ಡಾಕ್ಟರ್ ಸಂತೋಷ್ ಪಿವಿ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು ರೇಡಿಯೋ ಡಯಾಗ್ನೋಸಿಸ್ ಮತ್ತು ಇಮೇಜಿಂಗ್ ವಿಭಾಗದ ನೇತೃತ್ವದಲ್ಲಿ ಸೊಸೈಟಿ ಆಫ್ ಇಂಡಿಯನ್ ರೇಡಿಯೋಗ್ರಾಫರ್ಸ್ ಸಹಯೋಗದಲ್ಲಿ ನಡೆಯುವಂತಹ ಈ ಸಮ್ಮೇಳನದಲ್ಲಿ ಭಾರತದ ವಿವಿಧ ರಾಜ್ಯಗಳಿಂದ 600ಕ್ಕೂ ಅಧಿಕ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ವೈದ್ಯಕೀಯ ಇಮೇಜಿಂಗ್ ಕ್ಷೇತ್ರದ ಹೊಸ ತಂತ್ರಜ್ಞಾನಗಳು, ರೋಗಿಗಳ ಸುರಕ್ಷತೆ ಮತ್ತು ಗುಣಮಟ್ಟ ವರ್ಧನೆ ಕುರಿತು ಚರ್ಚೆಗಳು ನಡೆಯಲಿದೆ ಅಂತ ಅವರು ಹೇಳಿದರು. ಸಮ್ಮೇಳನವನ್ನು ಅಕ್ಟೋಬರ್ 31ರಂದು ಮಧ್ಯಾಹ್ನ 12 ಗಂಟೆಗೆ ಅಲೈಡ್ ಹೆಲ್ತ್ ಕೌನ್ಸಿಲ್ನ ಅಧ್ಯಕ್ಷ ಡಾಕ್ಟರ್ ಇಫ್ತಿಕರ್ ಫರೀದ್ ಉದ್ಘಾಟಿಸಲಿದ್ದಾರೆ. ಮಾಹೆಯ ಪ್ರೋ ಚಾನ್ಸಲರ್ ಡಾಕ್ಟರ್ ಎಚ್.ಎಸ್. ಬಳ್ಳಾಲ್ ಮತ್ತು ಮಾಹೆಯ ಕುಲಪತಿ ಲೆಫ್ಟಿನೆಂಟ್ ಜನರಲ್ ಡಾಕ್ಟರ್ ಎಂ.ಡಿ. ವೆಂಕಟೇಶ್ ಅವರು ಭಾಗವಹಿಸಲಿದ್ದಾರೆ ಅಂತ ಅವರು ಹೇಳಿದರು. ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ನ ಪ್ರೊಫೆಸರ್ ವೈಸ್ ಚಾನ್ಸಲರ್ ಡಾಕ್ಟರ್ ದಿಲೀಪ್ ಜಿ ನಾಯ್ಕ್ ಮಾತನಾಡಿ, ಸಮ್ಮೇಳನದಲ್ಲಿ ವೈಜ್ಞಾನಿಕ ಪ್ರಾಯೋಗಿಕ ಕಾರ್ಯಾಗಾರಗಳು, ಪೋಸ್ಟರ್ ಹಾಗೂ ವಿವಿಧ ಪ್ರಸ್ತುತಿಗಳು ಮತ್ತು ರೋಗ ನಿರ್ಣಯದ ನಿಖರತೆ, ಸುರಕ್ಷತೆ ಮತ್ತು ದಕ್ಷತೆಯನ್ನು ಖಚಿತಪಡಿಸಿಕೊಳ್ಳುವಲ್ಲಿ ಇಮೇಜಿಂಗ್ ತಂತ್ರಜ್ಞರ ಪಾತ್ರವನ್ನು ವಿವರಿಸುವ ಕುರಿತಾದ ವಿದ್ಯಾರ್ಥಿ ಸ್ಪರ್ಧೆಗಳನ್ನು ಒಳಗೊಂಡಿರುತ್ತೆ. ಭಾರತ ಮತ್ತು ವಿದೇಶಗಳಾದ್ಯಂತದ ಪ್ರಮುಖ ಅಧ್ಯಾಪಕರು ಮತ್ತು ಉದ್ಯಮ ತಜ್ಞರು ಸಿಟಿ, ಎಂಆರ್ಐ, ಅಲ್ಟ್ರಾಸೌಂಡ್ ಚಿತ್ರಣದಲ್ಲಿನ ವಿಕಸನಗೊಳ್ತಾ ಇರುವ ಪ್ರವೃತ್ತಿಗಳನ್ನು ಹಂಚಿಕೊಳ್ತಾರೆ ಅಂತ ಅವರು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ ರಾಜೇಶ್ ನಾಯ್ಕ್, ಅಕ್ಷತಾ, ಅತೀರಾ ರಾಜು, ಸಜಿ ಪಿಆರ್ ಉಪಸ್ಥಿತರಿದ್ದರು. You'll be glad to know that this first time, I think after almost first meeting was in 2008 when we did the first emergency medicine conference at Mangalore here. Now it is coming back after decade and a half, and we are hosting the World Congress in Emergency Medicine where global experts are coming, and they have all will be there for the next 5 days to discuss, deliberate and exchange ideas so that we can improve the lives of our individuals in the country by saving lives. As a WHO collaborating center head, what we are going to do for tomorrow and day after, that is 29th and 30th October, we are going to deliberate. There is a national stakeholder meeting on actually creating a national strategy and decade of action plan to improve emergency care at all tiers of healthcare system in our country. This is, and we are forming a network which is called as the We Can Network, that is WHO said for Emergency and Trauma Network in India. So where there will be national experts, the Planning Commission, the Niti Aayog will be chairing the session along with Ministry of Health, National Health Resource Center, and all national experts who are in the field of emergency and trauma will be participating to brainstorm to come to a document what we can do in short term, in medium term and long term for the next 10 years so that we save more lives for patients who have got critically ill or injured. So thank you.